ಕೇಂದ್ರ ಬೊಕ್ಕ ರಾಜ್ಯ ಸರ್ಕಾರದ ಅರಿ ವಿತರಣೆ ಜಟಾಪಟಿಗೆ ಸಂಬಂಧಿಸಾದ ಹೇಳಿಕೆನ್ ಕೊರ್ನ ಮಾಜಿ ಸಚಿವರು ಕೋಟ ಶ್ರೀನಿವಾಸ್ ಪೂಜಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆತ್ಮವಂಚನದ ಪಾತ್ರನ ಪನಂದುಲ್ಲೇರು. ಕೇಂದ್ರ ಸರ್ಕಾರ ಉಚಿತವಾದ 5 ಕಿಲೋ ಅರಿ ಪಟ್ಟೊಂದುಂಡು. ದುಂಬು 29 ರೂಪಾಯಿನ ಕೇಂದ್ರ ಸರ್ಕಾರ ಬೊಕ್ಕ 3 ರೂಪಾಯಿನ ರಾಜ್ಯ ಸರ್ಕಾರ ಪಾಡುಡಿತ್ತಂಡು. ಇತ್ತೆ ಮೋದಿ ಸರ್ಕಾರ ಪೂರ್ತಿಯಾದ 5 ಕೆಜಿ ಅರಿನ ಉಚಿತವಾದ ಕೊರೊಂದುಂಡು. ಕಾಂಗ್ರೆಸ್ ಪ್ರಣಾಳಿಕೆ ಬೊಕ್ಕ ಭಾಷಣದ 10 ಕೆಜಿ ಉಚಿತವಾದ ಕೊರ್ಪ ಪಂಡದ ಘೋಷಣೆ ಮಲ್ತದುಂಡು. ಕೇಂದ್ರ ಸರ್ಕಾರ ಕೊರ್ಪುನ ಉಚಿತ ಅರಿಟ್ 1 ಗ್ರಾಂಲ ಕಮ್ಮಿ ಮಲ್ತೀಜಿ. ರಾಜ್ಯ ಕೇಂದ್ರಿನ 10 ಕೆಜಿ ಅರಿನ ಉಚಿತ ಓಪನ್ ಟೆಂಡರ್ಡ್ ಕೊರ್ಪ ಪಂಡದ ಕೇಂದ್ರ ಪಂತಂಡು. ತಂಗ್ಲ ವೈಫಲ್ಯ ಮುಚ್ಚರೆ ಕೇಂದ್ರ ಸರ್ಕಾರದ ಮಿತ್ತು ಗೂಬೆ ಕೂರಿಸಾವನ ಬೇಲಿನ ಸಿದ್ದರಾಮಯ್ಯ ಮಲ್ತೊಂದುಲೇರ್ ಪಂಡದ ಕೋಟ ಶ್ರೀನಿವಾಸ್ ಪೂಜಾರ್ಲು ಆರೋಪ ಮಲ್ತದೇರು. ಬಡವರಿಗೆ ನೀಡುವ ಪಡಿತರದ ವಿಚಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮಾತು ನೇರವಾಗಿ ಆತ್ಮವಂಚನೆ ಅಂತ ಅನಿಸ್ಬಿಡುತ್ತೆ. ಕೇಂದ್ರ ಸರ್ಕಾರ ಕೊಡುವಂಥ 5 ಕೆಜಿ ಉಚಿತವಾದ ಅಕ್ಕಿ ಮೊದಲು ರಾಜ್ಯ ಸರ್ಕಾರ 3 ರೂಪಾಯಿ ಹಾಕಬೇಕಾಗಿತ್ತು, 29 ರೂಪಾಯಿ ಕೇಂದ್ರ ಸರ್ಕಾರ ಹಾಕ್ತಾ ಇತ್ತು, ಒಂದು ಸ್ಥಿತಿಗಳಿತ್ತು. ಆದರೆ ನರೇಂದ್ರ ಮೋದಿಯವರ ಸರ್ಕಾರ ಈಗ ಕೊಡ್ತಾ ಇರುವಂಥದ್ದು 5 ಕೆಜಿ ಅಕ್ಕಿ ಸಂಪೂರ್ಣವಾದಂಥ ವೆಚ್ಚವನ್ನು ಕೇಂದ್ರ ಸರ್ಕಾರವೇ ಭರಿಸುತ್ತೆ, ಸಾಗಾಣಿಕೆ ವೆಚ್ಚವೂ ಸೇರಿದಂತೆ. ಆ ಕೊಡುಗೆಯನ್ನು ರಾಜ್ಯ ಸರ್ಕಾರ ಉಪಯೋಗಿಸಿಕೊಳ್ಬೇಕು ಅನ್ನೋದು ಈಗಿರುವಂಥ ಸ್ಥಿತಿ. ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಅವರ ಪ್ರಣಾಳಿಕೆಯಲ್ಲಿ ಮತ್ತು ಅವರ ಭರವಸೆಯಲ್ಲಿ ಕೊಟ್ಟಿರೋದೇನೆಂದರೆ 10 ಕೆಜಿ ಅಕ್ಕಿನ ನಾವು ಕೊಡ್ತೇವೆ, ಬೇಕು ಮಾಡುವ 10 ಕೆಜಿ ಅಕ್ಕಿ ಕೊಡ್ತೇವೆ ಅಂತ ಹೇಳ್ತಾ ಇದ್ರು. ಕೇಂದ್ರ ಸರ್ಕಾರವನ್ನು ಕೊಡುವುದನ್ನು ಉಚಿತವಾಗಿ ಕೊಡುವುದನ್ನು ಬಿಟ್ಟು 10 ಕೆಜಿ ಕೊಡ್ತಾರಾ ಅಥವಾ ಕೇಂದ್ರ ಸರ್ಕಾರ ಕೊಟ್ಟದನ್ನು ಸೇರಿ 10 ಕೆಜಿ ಕೊಡ್ತಾರಾ ಅನ್ನೋದ್ರ ಬಗ್ಗೆ ಅವರು ಅವತ್ತು ಸ್ಪಷ್ಟತೆಯನ್ನು ಹೇಳಿರಲಿಲ್ಲ. ಇವತ್ತು ಕೂಡ ಅಷ್ಟೇ, ಕೇಂದ್ರ ಸರ್ಕಾರ ಏನು 5 ಕೆಜಿ ಅಕ್ಕಿನ ಉಚಿತವಾಗಿ ಬಡವರಿಗೆ BPL ಕಾರ್ಡ್ದಾರಿಗೆ ಕೊಡ್ತಾ ಇದೆಯೋ ಅದರಲ್ಲಿ 1 ಗ್ರಾಮ್ ಕೂಡ ಕಡಿಮೆ ಮಾಡಿಲ್ಲ. 5 ಕೆಜಿ ಅಕ್ಕಿಯನ್ನು ಉಚಿತವಾಗಿ ಕೊಡ್ತಾ ಇದೆ. ರಾಜ್ಯ ಸರ್ಕಾರ ಕೊಡ್ತಾ ಇರುವಂಥ ಮತ್ತೆ ಹೆಚ್ಚುವರಿ 10 ಕೆಜಿ ಅಕ್ಕಿಗೆ ಕೇಂದ್ರ ಸರ್ಕಾರ ಏನು ಹೇಳುತ್ತೆ ಅಂದರೆ ಓಪನ್ ಟೆಂಡರಲ್ಲಿ ತಗೊಳ್ಳಿ, ಇದು ಸಬ್ಸಿಡಿ ದರದಲ್ಲಿ ಅದು ಉಚಿತವಾಗಿ ನಾನು ಕೊಡ್ತಾ ಇದ್ದೇನೆ ಅನ್ನುವಂಥ ಮಾತನ್ನು ಕೇಂದ್ರ ಸರ್ಕಾರ ಹೇಳಿದೆ. ಇದನ್ನು ತಮ್ಮ ವೈಫಲ್ಯಗಳನ್ನು ಮುಚ್ಚಿಕೊಳ್ಳೋದಕ್ಕೋಸ್ಕರ ಕೇಂದ್ರ ಸರ್ಕಾರದ ಮೇಲೆ, ಪ್ರಧಾನಿಯವರ ಮೇಲೆ ಗೂಬೆ ಕೂರಿಸುವಂಥ ಕೆಲಸಗಳನ್ನು ಸಿದ್ದರಾಮಯ್ಯನವರು ಮಾಡ್ತಾ ಇರುವಂಥದ್ದು ಅತ್ಯಂತ ದುರದೃಷ್ಟಕರ ಮತ್ತು ಸತ್ಯಕ್ಕೆ ಅಪಚಾರ ಮಾಡುವಂಥ ಆತ್ಮವಂಚನೆ ಒಂದು ವಿಚಾರ ಅಂತ ಅನಿಸ್ಬಿಡುತ್ತೆ. ನಾನು ಈ ಮೂಲಕ ಸಿದ್ದರಾಮಯ್ಯ ಆಗ್ರಹಪಡಿಸುವುದೇನೆಂದರೆ, ಸಾರ್ವಜನಿಕರ ಮತ್ತು ಸತ್ಯವನ್ನು ಹೇಳಬೇಕಾದಂಥ ಅವಶ್ಯಕತೆಗಳಿದೆ. ಕೇಂದ್ರ ಸರ್ಕಾರ 5 ಕೆಜಿ ಅಕ್ಕಿಯನ್ನು ಉಚಿತವಾಗಿ ಕೊಡ್ತಾ ಇದೆ, ನಾವು 10 ಕೆಜಿ ಅಕ್ಕಿಗೆ ಬೇಡಿಕೆ ಇಡ್ತೇವೆ ಅನ್ನುವಂಥ ಪ್ರಶ್ನೆಯನ್ನು ಬಿಟ್ಟು ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂಥ ಮಾತು ಈ ಒಕ್ಕೂಟದ ವ್ಯವಸ್ಥೆಯಡಿ, ಒಂದು ಒಕ್ಕೂಟದಡಿ ನಾವೆಲ್ಲ ಇದ್ದವರು, ಒಕ್ಕೂಟದ ವ್ಯವಸ್ಥೆಯಡಿ ಪ್ರಧಾನಮಂತ್ರಿಯವರನ್ನು ಕೆಟ್ಟ ಶಬ್ದಗಳಲ್ಲಿ ನಿಂದಿಸುವುದು, ಅಗೌರವವಾದಂಥ ಮಾತುಗಳನ್ನಾಡುವುದು ಯಾವತ್ತೂ ಕೂಡ ಮುಖ್ಯಮಂತ್ರಿ ಹುದ್ದೆಗೆ ಶೋಭೆ ತರ್ತದೆ ಅಂತ ಅನಿಸೋದಿಲ್ಲ. ನಾನು ಆಗ್ರಹಪಡಿಸ್ತೇನೆ, ಕೇಂದ್ರ ಸರ್ಕಾರ ಕೊಟ್ಟಿರುವಂಥ ಉಚಿತವಾದ ಅಕ್ಕಿಯನ್ನು ಜನರಿಗೆ ತಲುಪಿಸೋದ್ರ ಜೊತೆ ನೀವು ಕೊಡ್ತಾ ಇರುವಂಥ 10 ಕೆಜಿ ಅಕ್ಕಿ ಎಲ್ಲಿಂದ ತರ್ತೀರಿ, ಹೇಗೆ ತರ್ತೀರಿ ಅನ್ನೋದನ್ನು ಜನರಿಗೆ ಮನವರಿಕೆ ಮಾಡಬೇಕು. ಮತ್ತು ನೀವು ಕೊಟ್ಟ ಮಾತಿನಂತೆ, ಕೊಟ್ಟ ಭರವಸೆಯಂತೆ 10 ಕೆಜಿ ಅಕ್ಕಿಯನ್ನು ಕೇಂದ್ರ ಸರ್ಕಾರ ಕೊಟ್ಟಿರುವಂಥ 5 ಕೆಜಿಯನ್ನು ಬಿಟ್ಟು 10 ಕೆಜಿ ಅಕ್ಕಿಯನ್ನು ಉಚಿತವಾಗಿ ನೀವು ಕೊಡಬೇಕು. ನೀವು ಹೇಳಿದ್ರು 10 ಕೆಜಿ ಅಕ್ಕಿ ಕೊಡ್ತೇವೆ, ಕೇಂದ್ರ ಸರ್ಕಾರ ಕೊಟ್ಟದನ್ನು ಸೇರಿ ಕೊಡ್ತೇನೆ ಅಂತ ಹೇಳಿರಲಿಲ್ಲ, ಕೇಂದ್ರ ಸರ್ಕಾರ ಕೊಟ್ಟಿದ್ದು ಅಂತ ಹೇಳಿರಲಿಲ್ಲ. ಈಗಲೂ ಕೂಡ ಕೇಂದ್ರ ಸರ್ಕಾರ ಕೊಟ್ಟಿರೋದು ಸೇರಿ 10 ಕೆಜಿ ಅಂತ ಹೇಳ್ತಾ ಇಲ್ಲ. ನೀವು 10 ಕೆಜಿ ಕೊಡುವಂಥ ಅಕ್ಕಿಯನ್ನು ಬಡವರಿಗೆ ಕೊಟ್ಟಾಗ ಮಾತ್ರ ನಿಮ್ಮ ಮಾತು ಉಳಿಯುತ್ತೆ ಅನ್ನೋದನ್ನು ಸಿದ್ದರಾಮಯ್ಯನವರು ಅರ್ಥ ಮಾಡ್ಕೊಳ್ಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತಾರೆ.